ಕಾರ್ಕಳ ಬೋಳ ವ್ಯವಸಾಯ ಸಹಕಾರ ಸಂಘದ ಕುರಿತು ಸಂಘದಲ್ಲಿ ಈ ಹಿಂದೆ ಕಾರ್ಯದರ್ಶಿಯಾಗಿದ್ದವರ ಪತ್ನಿ ಪ್ರಮೀಳಾ ಶೆಟ್ಟಿ ಆರೋಪಿಸುತ್ತಿರುವ ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರವಾಗಿದೆ ಎಂದು ಸಂಘದ ಅಧ್ಯಕ್ಷ ಬೋಳ ಸದಾಶಿವ ಶೆಟ್ಟಿ ಹೇಳಿದರು. ಬೋಳ ವ್ಯವಸಾಯ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಕಾರ್ಯದರ್ಶಿಯಾಗಿದ್ದ ದಿವಂಗತ ಸದಾನಂದ ಶೆಟ್ಟಿ ಸಂಘದ ಹಣವನ್ನ ದುರುಪಯೋಗ ಪಡಿಸಿಕೊಂಡು 2011 ಸೆಪ್ಟೆಂಬರ್ 10ರಂದು ಮೃತಪಟ್ಟಿದ್ರು. ಕಾರ್ಯದರ್ಶಿಯಾಗಿದ್ದ ಸಂದರ್ಭ ಠೇವಣಿ ಇಲ್ಲದೆ ಠೇವಣಿ ಇಡಿನ ಸಾಲವೆಂದು ಡ್ರಾ ಮಾಡಿದ 13 ಲಕ್ಷ ರೂಪಾಯಿ 102 ಗ್ರಾಂ ಆಭರಣಕ್ಕೆ 9.25 ಲಕ್ಷ ಆಭರಣ ಸಾಲ ನಕಲಿ ದಾಖಲೆ ಸೃಷ್ಟಿಸಿ ಲಕ್ಷ ರೂಪಾಯಿ ವಂಚಿಸಿರುವ ಸಂಗತಿ ಬೆಳಕಿಗೆ ಬಂದಿರುತ್ತದೆ. ಸಂಘವು ವಿಚಾರಣೆಗೆ ತೀರ್ಮಾನ ಕೈಗೊಂಡ ಸಂದರ್ಭ 1.9 ಕೋಟಿ ರೂಪಾಯಿ ಮೊತ್ತ ಸಂಘದ ನಿಧಿಯಿಂದ ದುರುಪಯೋಗ ಪಡಿಸಿರುವುದು ಸಾಬೀತಾಗಿದೆ. ಸಹಕಾರ ಸಂಘಗಳ ನ್ಯಾಯಾಲಯ ತೀರ್ಪಿನ ಪ್ರಕಾರ 14% ಬಡ್ಡಿ ಸಮೇತ ಪಾವತಿಸಲು ಆದೇಶ ಹಿನ್ನೆಲೆಯಲ್ಲಿ ಆಸ್ತಿ ಹರಾಜಿನ ಮೂಲಕ ಒಟ್ಟು 78 ಲಕ್ಷ ರೂಪಾಯಿ ವಸೂಲು ಮಾಡಲಾಗಿದೆ. ಇನ್ನು 26 ಲಕ್ಷ ರೂಪಾಯಿ ಬಾಕಿ ಇರುತ್ತದೆ. ಈ ನಡುವೆ ಮಾನವೀಯ ದೃಷ್ಟಿಯಿಂದ ಬಡ್ಡಿ ದರವನ್ನ ಸದಾನಂದ ಶೆಟ್ಟಿಯವರ ಭವಿಷ್ಯ ನಿಧಿ ಮೊತ್ತವನ್ನ ಪಾವತಿಸುವ ಸಂಘ ಬದ್ಧವಾಗಿದೆ ಎಂದು ಹೇಳಿದ್ರು. ಮುಟ್ಟುಗೋಲು ಹಾಕಿಕೊಂಡು ಏಲಂ ಮಾಡುವ ಮೂಲಕ ಅದನ್ನು ವಸೂಲಿ ಮಾಡಬೇಕು ಅಂತ ಮಾಡಲು ಆದೇಶವನ್ನು ನೀಡಿದೆ. ಆ ಆದೇಶದಂತೆ ನಾವು ಕಾರ್ಕಳ ಸಿವಿಲ್ ನ್ಯಾಯಾಲಯದಲ್ಲಿ ಎಕ್ಸಿಕ್ಯೂಷನ್ ದಾವೆಯನ್ನು ಮಾಡಿದೆವು. ಅದನ್ನು ವಸೂಲಿ ಮಾಡಿಕೊಡಬೇಕು ನಮಗೆ ಏಲಂ ಮಾಡುವ ಮೂಲಕ. ಆ ಪ್ರಕರಣವು ಸುಮಾರು 3 ವರ್ಷಗಳ ಕಾಲ ನಡೆಯಿತು ಕಾರ್ಕಳ ಸಿವಿಲ್ ನ್ಯಾಯಾಲಯದಲ್ಲಿ. ಅದರ ಮಧ್ಯದಲ್ಲಿ ಪ್ರಮೀಳಾ ಶೆಟ್ಟಿ, ಸದಾನಂದ ಶೆಟ್ಟಿಯ ಧರ್ಮಪತ್ನಿ ಪ್ರಮೀಳಾ ಶೆಟ್ಟಿ ಹೈಕೋರ್ಟ್ಗೆ ಅಪೀಲ್ ಮಾಡಿದರು. ರಿಟ್ ಪಿಟಿಷನ್ ಒಂದಲ್ಲ 2 ಬಾರಿ ಮಾಡಿದ್ರು ರಿಟ್ ಪಿಟಿಷನ್. ಆ ರಿಟ್ ಪಿಟಿಷನ್ ನಂಬರನ್ನು ಸಹ ನಾನು ದಾಖಲು ಮಾಡಿದ್ದೆ. ಆ 2 ಬಾರಿ ಕೂಡ ಹೈಕೋರ್ಟಿನಲ್ಲಿ ತಿರಸ್ಕರಿಸಲ್ಪಟ್ಟಿದೆ. ನೀವು ಅದನ್ನು ಏನಾದರೂ ಪ್ರಶ್ನಿಸುತ್ತಿದ್ದರೆ ಅಪೆಲೆಟಿವ್ ಟ್ರಿಬ್ಯುನಲ್ ಪ್ರಶ್ನಿಸಿ, ಇಲ್ಲಿ ಬರಬೇಡಿ, ಇದು ಸರಿಯಲ್ಲ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ನ್ಯಾಯಸಮ್ಮತವಾದ ಆದೇಶವು ನಮಗೆ ಬಂದಿದೆ. ಆದ್ರಿಂದ ನೀವೇನಾದರೂ ಅದರಲ್ಲಿ ಬಗ್ಗೆ ತಕರಾರು ತೆಗೆಯುತ್ತಿದ್ರೆ ಅಪೆಲೆಟಿವ್ ಟ್ರಿಬ್ಯುನಲ್, ಸಹಕಾರಿ ಸಂಘಗಳ ಅಪೆಲೆಟಿವ್ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರು. ಅವರು ಅದನ್ನು ಮಾಡಲಿಲ್ಲ. ಮಾಡದೆ ಸಹಕಾರಿ ನಮ್ಮ ಮುನ್ಸಿಪಲ್ ಕೋರ್ಟಲ್ಲಿ, ಕಾರ್ಕಳ ಮುನ್ಸಿಪಲ್ ಕೋರ್ಟಲ್ಲಿ ಆದೇಶ ಆಯಿತು ಅದನ್ನು ಏಲಂ ಮಾಡಿ ಅವರಿಂದ ವಸೂಲು ಮಾಡೋದಂತ. ಅವರು ಅವರಾಗಿಯೇ ಒಂದು 2-3 ಜಾಗವನ್ನು ಮಾರಾಟ ಮಾಡಿ ನಮಗೆ ದುಡ್ಡನ್ನು ಸುಮಾರು 55 ಲಕ್ಷ ದುಡ್ಡು ಕಟ್ಟಿದ್ದಾರೆ. ಒಂದು ಜಾಗವನ್ನು ಕೋರ್ಟಿನ ಮೂಲಕ ಏಲಂ ಮಾಡಿ ದುಡ್ಡನ್ನು ನಾವು ಸುಮಾರು 20 ಲಕ್ಷ ರೂಪಾಯಿವರೆಗೆ ದುಡ್ಡನ್ನು ವಸೂಲು ಮಾಡಿದ್ದೇವೆ. ಈ ವೇಳೆಯಲ್ಲಿ ನಿರ್ದೇಶಕರಾದ ಬೋಳ ಜಯರಾಮ ಸಾಲಿಯಾನ್, ಮೋಹನ್ ದಾಸ ಅದ್ಯಂತಾಯ, ಆಕಾಶ್ ಮಲ್ಲಿ, ಸೂರ್ಯಕಾಂತಿ ಶೆಟ್ಟಿ, ಕಾರ್ಯದರ್ಶಿ ದಿನೇಶ್ ಆಚಾರ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.